ಹೋಗ್ತಾ ಇದೆ ಬಿಜೆಪಿ. ಯಾರ ಅಭಿಪ್ರಾಯಗಳನ್ನು ಕೇಳಲ್ಲ. ನಾವು ಮಾಡಿದ್ದೇ ಆಟ, ನಾವು ಮಾಡಿದ್ದೇ ತೀರ್ಮಾನ. ನೀವು ಹೇಳಿ ಅಂದ್ರೆ ಹೇಳ್ಬೇಕು, ಕೂರಿ ಅಂದ್ರೆ ಕೂರ್ಬೇಕು ಅಂತ ಜನರ ಮೇಲೆ ಅದು ಬಲ ಪ್ರಯೋಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಬೇಕಾಗಿರೋದು ವಿರೋಧ ಪಕ್ಷ. ಈಗ ವಿರೋಧ ಪಕ್ಷದ ಅಧ್ಯಕ್ಷರು ಜಿಲ್ಲೆಗೆ ಬಂದು ಅದು ಮೀನುಗಾರರ ಜೊತೆ ಮಾತಾಡ್ಲಿಕ್ಕೆ ಬಂದು 3 ದಿವಸ ಈ ಕರಾವಳಿಯಲ್ಲಿ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಒಂದು ಬೋಳೂರಲ್ಲಿ ಒಂದು 3 ಕಿಲೋಮೀಟರ್ ದೂರದಲ್ಲಿ ಮೀನುಗಾರರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿಂದ ಫೆರಿ ಬೋಟ್ ನಲ್ಲಿ ಇದೇ ಬೆಂಗಳೂರು ಪ್ರದೇಶವನ್ನ ಹಾದು ನೇತ್ರಾವತಿ ಬ್ರಿಡ್ಜ್ ವರೆಗೆ ಹೋಗಿದ್ದಾರೆ. ಹೋಗುವಾಗ ಅವರಿಗೆ ಅದನ್ನು ಕರೆದು ತೋರಿಸಿದ್ರೆ ಯೋಜನೆ ರದ್ದಾಗ್ತದೋ ಇಲ್ವೋ ಸೆಕೆಂಡರಿ, ಕನಿಷ್ಠ ಕೆಲವಾದ್ರೂ ಕೂಡ ಸರ್ಕಾರಕ್ಕೆ ಒಂದು ಪ್ರೆಷರ್ ಬಿಲ್ಡಪ್ ಆಗ್ತಾ ಇತ್ತು. ಮೀನುಗಾರರ ಕೆಲವು ಸಮಸ್ಯೆಗಳನ್ನಾದ್ರೂ ನಾವು ಪರಿಹರಿಸಬೇಕು, ಅಲ್ಲಿ ಮನೆ ಇರುವವರನ್ನ ನಾವು ಬೀದಿಗೆ ತಳ್ಳಿಕ್ಕೆ ಆಗುದಿಲ್ಲ, ಒಂದು ನಾಳೆ ಅವ್ರು ಮಾತಾಡಿದ್ರೆ ಅದಕ್ಕೊಂದು ತೂಕ ಬರ್ತಾ ಇತ್ತು. ವಿರೋಧ ಪಕ್ಷದ ಶಾಸಕರು, ಪ್ರಭಾವಿ ನಾಯಕರು, ರಾಜ್ಯಾಧ್ಯಕ್ಷರು, ಮುಂದೆ ಸರ್ಕಾರ ನಡೆಸುವವರು, ಈ ರೀತಿ ಇದ್ದಾಗ ಒಂದು ದೊಡ್ಡ ಅಧಿಕಾರಿಗಳ ಮೇಲೆ ಮತ್ತು ವಿರೋಧ ಪಕ್ಷ ಆಡಳಿತ ಪಕ್ಷದ ಮೇಲೆ ಒಂದು ಪ್ರೆಷರ್ ಆಗ್ತಾ ಇತ್ತು. ಬರ್ಲಿಲ್ಲ, ಯಾಕೆ ಕಾಳಜಿ ಇಲ್ವಾ? ಅದು ಕೂಡ ಉಡುಪಿಯಲ್ಲಿ ನೆಕ್ಸ್ಟ್ ಡೇ ಮೀಟಿಂಗ್ ನಡೀತು ಮಲ್ಪೆಯಲ್ಲಿ. ಅದರಲ್ಲಿ 3 ಜಿಲ್ಲೆಗಳ ಮೀನುಗಾರರ ಮುಖಂಡರು ಕೂಡ ಭಾಗವಹಿಸಿದ್ರು. ಅವರು ಭಾಗವಹಿಸ್ತಾ ಇದ್ದಾಗ ಅವರಲ್ಲಿ ಬಹಳ ಸ್ಪಷ್ಟವಾಗಿ ಸಾಗರಮಾಲದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ಕಾರವಾರ ಮತ್ತು ಹೊನ್ನಾವರದ ಕಾಸರಕೋಡಿನಲ್ಲಿ ಈಗಾಗಲೇ ಅದು ವಿವಾದ ಉಲ್ಬಣ ಆಗಿದೆ. ಅದರಿಂದಾಗಿ ಸಾಗರಮಾಲದ ಸಾಧಕ ಬಾಧಕಗಳ ಬಗ್ಗೆ ಕೂಡ ಈ ಇಂಪ್ಲಿಮೆಂಟೇಷನ್ ಸಂದರ್ಭದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಚರ್ಚೆ ನಡೆದಿದೆ. ಆದ್ರೆ ಇದೇ ಮಂಗಳೂರಿನಲ್ಲಿ ನಡೆದಿರುವಂತಹದ್ದು, ಮೊನ್ನೆ ಊರು ಬಂದಾಗಿ ಪ್ರತಿಭಟನೆ ನಡೆದುವಾಗ ಅಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಬಂದು ಭಾಷಣ ಮಾಡಿದ್ದಾರೆ. ಅವ್ರಿಗೆ ವಿಷಯ ಗೊತ್ತಿದೆ, ನಾವು ನಿಮ್ಮ ಜೊತೆ ಇದೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವರು ಭಾಷಣದಲ್ಲಿ ಇದ್ದಾರೆ. ಆದ್ರೆ ಅವರು ಡಿ ಕೆ ಶಿವಕುಮಾರ್ ನಲ್ಲಿ ಯಾಕೆ ಬರ್ಲಿಲ್ಲ, ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಅನ್ನುವಂಥದ್ದು ಅಂದ್ರೆ ಕಾಂಗ್ರೆಸ್ಗೆ ಕೂಡ ಕೇವಲ ಇದು ತೋರಿಕೆ ಮಾತ್ರವಾ ಅನ್ನುವಂತ ಅನುಮಾನ ನನಗೆ ಕಾಡ್ತದೆ. ಯಾಕಂದ್ರೆ ಕಾಂಗ್ರೆಸ್ ಹೆಚ್ಚು ಆಸಕ್ತಿ ವಹಿಸಬೇಕಾಗಿತ್ತು. ಆ ಬೆಂಗಳೂರು ಪ್ರದೇಶ, ಈ ಪ್ರದೇಶ ಕಾಂಗ್ರೆಸ್ಗೆ ಬಹಳ ಪ್ರತಿಪಕ್ಷವಾಗಿ ಆ ಕಾಂಗ್ರೆಸ್ ಗಮನ ಹರಿಸಬೇಕಾಗಿತ್ತು. ನಾವು ಪೆಟ್ರೋಲ್ ಡೀಸೆಲ್ ದರದ ಬಗ್ಗೆ ಏನು ಮಾತನಾಡೋ ಸಂದರ್ಭದಲ್ಲಿ, ಚರ್ಚೆ ಮಾಡೋ ಸಂದರ್ಭದಲ್ಲಿ ಇವತ್ತು ಬಿಜೆಪಿಯವರು ಅದನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಅದು ಸ್ವಾಭಾವಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತೊಂದು ಇನ್ನೊಂದು ಅಂತ. ಹೌದಪ್ಪ, 2013ರಲ್ಲಿ 12ರಲ್ಲಿ ನೀವೇ ಸೈಕಲಲ್ಲಿ ಹೋಗ್ತಾ ಇದ್ದೀರಲ್ವಾ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು ಅಂತ ನೀವು ಬೀದಿ ಬದಿಯಲ್ಲಿ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳುವಾಗ ಅವರು ಅದನ್ನು ಎಷ್ಟು ನಾಜೂಕಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಆವಾಗ ನಾವು ಪ್ರತಿಪಕ್ಷದಲ್ಲಿದ್ದೆವು, ಜನರ ಪರವಾಗಿ ಧ್ವನಿ ಎತ್ತಿದ್ದೇವೆ, ಕಾಂಗ್ರೆಸ್ ಮಾಡಲಿ ಈಗ ಅಂತ. ಈಗ ಪ್ರತಿಪಕ್ಷವಾಗಿರುವಾಗ ಪ್ರತಿಪಕ್ಷದವರಿಗೆ ಒಂದಷ್ಟು ಜವಾಬ್ದಾರಿಗಳು, ಖಂಡಿತವಾಗಿಯೂ ಜನರ ಪರವಾಗಿ ನಿಲ್ಲುವಂಥ ಏನು ಕಾಳಜಿ ಮತ್ತು ಬದ್ಧತೆಯನ್ನು ತೋರಿಸಬೇಕು. ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಬರಲಿಲ್ಲ, ಮುಂದೆ ಯಾರಾದರೂ ಬರ್ತಾರಂತಾದರೂ ನೋಡುವ. ನಿಮ್ಮ ಈ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನು ನೋಡಿ ಆದರೂ ಈಗ ಅಬ್ದುಲ್